ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಅವಲಕ್ಕಿ ಕರ್ಜಿಕಾಯಿ ಮಾಡುವ ಅಂತ ಇದ್ದೇನೆ. ಹೇಗೆ ಮಾಡೋದು ನೋಡುವ. ಇದು ಮೈದಾ ಹಿಟ್ಟು, ಎರಡು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿಕೊಂಡು ಕಲಸಿಕೊಳ್ಳೋಣ. ಕಾಲು ಗಂಟೆ ಮುಚ್ಚಳ ಮುಚ್ಚಿಡುವ. ಅವಲಕ್ಕಿಯನ್ನು ಹುರ್ಕೊಳ್ತೇನೆ. ಒಟ್ಟಿಗೆ 2 ಕಪ್ ಹಾಕ್ಕೊಳ್ತಿದ್ದೇನೆ. ಆಗ 1 ಕಪ್ ಹಾಕ್ಕೊಂಡೆ, ಈಗ 1 ಕಪ್ ಹಾಕ್ಕೊಳ್ತಿದ್ದೇನೆ. ಅದು ಜಾಲರಿ ಸ್ವಲ್ಪ ದೊಡ್ಡದುಂಟು, ಅದರಲ್ಲಿ ಹಾಗಾಗಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಇದರಲ್ಲೇ ಮಾಡ್ಕೊಳ್ತಿದ್ದೇನೆ. ದಪ್ಪ ಅವಲಕ್ಕಿ ಸ್ವಲ್ಪ ಕಾಯಬೇಕಾಗ್ತದೆ. ತೆಳ್ಳಗೆ ಆದರೆ ಹಾಕಬೇಕು, ತೆಗಿಬೇಕು, ಅದು ಜಾಲರಿ ಬೇಕಾಗ್ತದೆ. ಇದು ಸ್ವಲ್ಪ ದಪ್ಪ ಅವಲಕ್ಕಿ, ಹಾಗಾಗಿ ಇದರಲ್ಲೇ ಹಾಕ್ಕೊಳ್ಬೋದು. ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು, ಇಲ್ಲದಿದ್ದರೆ ಕಾದು ಹೋಗ್ತದಲ್ಲ ಅದಕ್ಕೆ. ಈಗ 1/2 ಕಪ್ ಎಳ್ಳು ಹಾಕ್ಕೊಳ್ತಿದ್ದೇನೆ. ಕರಿದಂಥ ಅವಲಕ್ಕಿಯನ್ನು ಪೇಪರಲ್ಲಿ ಹಾಕಿ ಎಣ್ಣೆಯ ಅಂಶವನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಎಣ್ಣೆ ಇರಬಾರ್ದು. ಹಾಗೆ ಮಾಡಿಕೊಂಡಲ್ಲಿ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಹುರ್ಕೊಳ್ಬೇಕು ಅದನ್ನು. ಎಳ್ಳು ಹುರಿದಾಯಿತು. ಈಗ ತೆಂಗಿನಕಾಯಿ ಹುರ್ಕೊಳ್ಳೋಣ. ಇದರಲ್ಲಿ 1 ಕಪ್ ಉಂಟು ತೆಂಗಿನಕಾಯಿ. ಇದು ಕಪ್ಪಲ್ಲಿ 1 ಕಪ್ ಉಂಟು. ಈಗ ಸಾಕು, ಆಫ್ ಮಾಡ್ಕೊಳ್ತೇನೆ. ನೋಡಿ, ಹುರಿದ ಎಳ್ಳು 1/2 ಕಪ್ಪು, 1 ಕಪ್ಪು ಬೆಲ್ಲ, ಇದು ಕೂಡ ತುರಿದಿಟ್ಕೊಂಡಂಥ ಬೆಲ್ಲ, ಪುಡಿ ಮಾಡಿಕೊಂಡಂಥ ಬೆಲ್ಲ, 1 ಕಪ್ಪು ತೆಂಗಿನಕಾಯಿ. ನೋಡಿ, ಈ ರೀತಿ ಎಣ್ಣೆ ಎಲ್ಲ ತೆಕ್ಕೊಂಡಿದ್ದೇನೆ. ಇದನ್ನು ಇದಕ್ಕೆ ಹಾಕಿ ಈಗ ಮಿಕ್ಸ್ ಮಾಡಿಕೊಳ್ಳುವ. ಅದಕ್ಕಷ್ಟು ಉಪ್ಪು ಸ್ವಲ್ಪ ಸಾಕು, ಚೂರು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನೋಡಿ ಆಯಿತು, ಎಲ್ಲ ಮಿಕ್ಸ್ ಆಯಿತು ಚೆನ್ನಾಗಿ. ಈ ರೀತಿ ಆದರೆ ಸಾಕು. ಈಗ ನೋಡಿ ಒಂದು ಸ್ಮೂತಾಗಿದೆ, ಇಷ್ಟು ಸಾಕು. ಸ್ವಲ್ಪ ನಾದಿಕೊಳ್ಬೇಕು. ನಾದಿಕೊಂಡು ಸಪೂರ ಸಣ್ಣ ಇದು ಮಾಡಿ ಕಟ್ ಮಾಡಿಕೊಳ್ಬೇಕು. ನೋಡಿ ಈ ರೀತಿ. ಎಲ್ಲದನ್ನು ಹಾಗೆ ಮಾಡ್ಕೊಳ್ತೇನೆ. ನೋಡಿ, ಹೀಗೆ ಉಂಡೆ ಮಾಡ್ಕೊಳ್ತಿದ್ದೇನೆ. ಒಂದಕ್ಕೊಂದು ಅಂಟದ ಹಾಗೆ ಸ್ವಲ್ಪ ಪುಡಿ ಹಾಕ್ಕೊಳ್ಬೇಕು. ಪುಡಿ ಹಾಕ್ಕೊಂಡು ಎಲ್ಲ ಒಟ್ಟಿಗಿಟ್ಟು ಆಮೇಲೆ ಮಾಡುವುದು. ನೋಡಿ ಈ ರೀತಿ ಸುತ್ತಲೂ ತಾಗಿಸಿದ ಮೇಲೆ ನಾವು ರೆಡಿ ಮಾಡಿಕೊಂಡಂಥ ಅವಲಕ್ಕಿ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಎಷ್ಟು ಬೇಕಷ್ಟು, ತುಂಬ ಬೇಕಿದ್ದರೆ ತುಂಬ, ಸ್ವಲ್ಪ ಬೇಕಿದ್ದರೆ ಸ್ವಲ್ಪ, ಹಾಗೆ ಹಾಕಿ ಇದನ್ನು ಹೀಗೆ ಮುಚ್ಚಬೇಕು. ಅಂದರೆ ದೊಡ್ಡದು ಬೇಕಾದರೂ ಮಾಡ್ಬೋದು, ಇಷ್ಟೇ ಸಣ್ಣದು ಮಾಡಿದ್ರೂ ಸಾಕು. ಅಂದರೆ ಅಚ್ಚಿ ಮಾಡ್ಕೊಳ್ಳೋದಾದರೂ ಮಾಡ್ಕೊಳ್ಬೋದು. ನಾನು ಅಚ್ಚಿ ಅಂತ ಮಾಡ್ಕೊಳ್ಳಿಲ್ಲ, ಮತ್ತು ಡಿಸೈನ್ ಮಾಡಲಿಲ್ಲ, ಸಿಂಪಲ್ಲಾಗಿ ಮಾಡ್ತಿದ್ದೆ. ನೋಡಿ, ಬ್ರಷಲ್ಲಿ ಹೀಗೆ ತಾಗಿಸ್ಬೋದು ನೀರು. ಹೀಗೆ ಈ ರೀತಿ ನಿಧಾನಕ್ಕೆ ತಾಗಿಸಿದರೆ ನಮಗೆ ಕೈಯಲ್ಲಿ ಇಡೀ ದಿನ ಆಗೋದಿಲ್ಲ, ಬೇಗ ಆಗುತ್ತೆ. ಹೀಗೇನು ಮಾಡ್ಬೋದು. ನಾನು ಪ್ಲೈನಾಗಿ ಮಾಡ್ಕೊಂಡಿದ್ದೇನೆ. ಎಣ್ಣೆ ಕಾದಿದೆ.
ಇದನ್ನು ಮೆಲ್ಲ ಇಟ್ಟು ಕಾಯಿಸಬೇಕಾಗಿಲ್ಲ, ಯಾಕಂದರೆ ಇದು ಒಳಗೆಲ್ಲ ಬೇಯಬೇಕಾಗಿಲ್ಲಲ್ಲ. ನಾವು ಒಂದೆರಡು ಸಲ ಕಾಯಿಸಿ ಮಾಡಿದರೆ ಆರೋಗ್ಯನೂ ಒಳ್ಳೆಯದಿರುತ್ತೆ. ಸುಮ್ಮನೆ ದಪ್ಪ ಮಾಡಿಕೊಂಡು ಎಣ್ಣೆನ ಹೋಟ್ಲಲ್ಲಿ ಮಾಡಿದಾಗೆ ಮಾಡಿ ತಿನ್ನೋದಂತಾಗೆ, ಅದಕ್ಕೆ ಹಾಗೆಯೇ ಮಾಡ್ತಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ನೋಡಿ ಎಷ್ಟು ಕಾದರೆ ಸಾಕು. ಇದು ನೋಡಿ ಎಷ್ಟು ಕೆಂಪಾಗಿದೆ. ಅವಲಕ್ಕಿ ಕರ್ಜಿಕಾಯಿ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಲಿಕ್ಕೆ ಹೇಗೆ ಚೆನ್ನಾಗಿದೆಯೋ ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಕರ್ಜಿಕಾಯಿ ತುಂಬ ಚೆನ್ನಾಗಿ ಬಂದಿದೆ. ಇದು ದಿಢೀರಂತ ಮಾಡ್ಕೊಳ್ಬೋದು. ಅವಲಕ್ಕಿಯಲ್ಲಿ ನೀವು ಮಾಡಿದ್ದೀರಾ? ಮಾಡಲಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ಉಬ್ಬಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದರೊಳಗೆ ಇರುವಂಥ ಈ ಹಾಕಿದ ನಾವು ಅವಲಕ್ಕಿ ಹಾಗೆ ಎಳ್ಳು ಬೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಕ್ರಿಸ್ಪಿಯಾಗಿದೆ, ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಒಮ್ಮೆ ಮಾಡಿ ನೋಡಿ. ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.